ಪ್ರಾಕೃತಿಕ ವಿಕೋಪದಲ್ಲಿ ಅನೇಕ ಕುಟುಂಬಕ್ಕೆ ಸಾಕಷ್ಟು ಕಷ್ಟ ನಷ್ಟ ಉಂಟಾಗಿದ್ದು ಅಂತಹವರ ಬಾಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ ಆಹಾರ ಕಿಟ್ ನೀಡುತ್ತಿದೆ ಎಂದು ಜಿಲ್ಲಾ ರಾಜ್ಯಪಾಲ ಸಂಜಿತ್ ಶೆಟ್ಟಿ ಅವರು ಹೇಳಿದರು. ಅವರು ಬಿಸಿ ರೋಡ್ ಲಯನ್ಸ್ ಸೇವಾ ಮಂದಿರದಲ್ಲಿ ಲಯನ್ಸ್ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ಜಿಲ್ಲಾ ಲಯನ್ಸ್ 317D ನೇತೃತ್ವದಲ್ಲಿ ಮಳೆ ಹಾನಿಗೊಳಗಾದ ಬಟ ನಿರ್ಗತಿಕರ ತುರ್ತು ಪರಿಹಾರ ಆಹಾರ ಕಿಟ್ ವಿತರಿಸಿ ಮಾತನಾಡಿದರು. ಸಮಾಜದಲ್ಲಿ ನೊಂದವರಿಗೆ ಸಹಾಯ ಮಾಡುವುದು ಲಯನ್ಸ್ ಕ್ಲಬ್ನ ಮೂಲ ಉದ್ದೇಶವಾಗಿದ್ದು ನಿರಂತರವಾಗಿ ಇಂತಹ ಸಮಾಜ ಸೇವೆಯ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಎಂದರು. ಕೌನ್ಸಿಲ್ ಚೇರ್ಪರ್ಸನ್ ವಸಂತ ಶೆಟ್ಟಿ ಮಾತನಾಡಿ, ಸಮಾಜದಲ್ಲಿ ನೊಂದವರಿಗೆ ಸಹಾಯ ಮಾಡಿದಾಗ ಸಮಾಜದ ಬದಲಾವಣೆ ಸಾಧ್ಯ. ಆ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ನಿರಂತರವಾಗಿ ಸೇವೆ ಮೂಲಕ ಜನರ ಕಣ್ಣೊರೆಸುವ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ರಾಜ್ಯಪಾಲರು ಯಾಕಂತ ಹೇಳಿದ್ರೆ ಬಂಟ್ವಾಳದಲ್ಲಿ ಕೂಡ ಈ ಒಂದು ಕಿಟ್ ಅನ್ನು ಒದಗಿಸಿದಂಥವ್ರು ನಮ್ಮ ಬಹಳ ಬಂಟ್ವಾಳ ಕ್ಲಬ್ಗೆ ಬಹಳ ಆತ್ಮೀಯರಾದಂತಹ ಸಂಜಿತ್ ಶೆಟ್ಟಿ ಅವರಿಗೆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾ ರಾಜ್ಯಪಾಲರು ಯಾಕಂತ ಹೇಳಿದ್ರೆ ಬಂಟ್ವಾಳದಲ್ಲಿ ಕೂಡ ಈ ಒಂದು ಕಿಟ್ ಅನ್ನು ಒದಗಿಸಿದ ಮುಖಾಂತರ ಇವತ್ತು ಅಗತ್ಯದ ಆ ಒಂದು ಕಿಟ್ ಅನ್ನು ನೀಡಲಿಕ್ಕಿದ್ದೇವೆ. ನೀವೆಲ್ಲ ಬಂದಿರೋ ನಿಮ್ಮೆಲ್ಲರಿಗೂ ನಾನು ಜಿಲ್ಲೆಯ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಅವಕಾಶ ಹೊಂದಿರೋ ಮಾತು ಮುಗಿಸ್ತೇನೆ. ಲಾಂಗ್ ಲಿವ್ ಲಯನ್ಸ್.